ವರುಷದ ಹಿಂದೆ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದ 7 ಜನರಿದ್ದ ಮೀನುಗಾರರು ಮತ್ತು ಬೋಟ್ ಕಾಣೆಯಾಗಿ ಇಂದಿಗೂ ಪತ್ತೆಯಾಗಿಲ್ಲ. ಇದಾದ ಬಳಿಕ ಸರ್ಕಾರ ಸೂಕ್ತ ರಕ್ಷಣಾ ವ್ಯವಸ್ಥೆ ಕೈಗೊಂಡಿದೆ. ಮಲ್ಪೆ ಬಂದರು ಒಂದರಲ್ಲೇ ಸುಮಾರು 1600 ಬೋಟ್ಗಳು ಮೀನುಗಾರಿಕೆ ನಡೆಸುತ್ತವೆ. ಸಮುದ್ರದಲ್ಲಿ ಏಳುವ ಅಪಾಯಕಾರಿ ತೂಫಾನು ಅಥವಾ ಇನ್ನಿತರ ಸಮಸ್ಯೆಗಳು ಎದುರಾಗಿ ಬೋಟ್ ಸಂಪರ್ಕ ಕಳೆದುಕೊಳ್ಳುತ್ತವೆ. ಅದೆಷ್ಟೋ ಘಟನೆಗಳಲ್ಲಿ ಮೀನುಗಾರರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಅನೇಕ ಬಾರಿ ಸರಿಯಾದ ರಕ್ಷಣೆ ಸಕಾಲದಲ್ಲಿ ದೊರಕದ ಕಾರಣ ಇಂತಹ ಅನಾಹುತಗಳು ಸಂಭವಿಸಿವೆ. ಇವೆಲ್ಲವನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಆರ್ಟಿಸಿ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ. ಈ ಮೂಲಕ ಮೀನುಗಾರಿಕೆಗೆ ತೆರಳುವ ಬೋಟ್ಗಳ ಮೇಲೆ ಸರಿಯಾದ ನಿಗಾ ಇಡಲು ಸಹಕಾರಿ ಆಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಮುನ್ಸೂಚನೆಯನ್ನು ಮೀನುಗಾರರಿಗೆ ತಲುಪಿಸಲು ಸಾಧ್ಯವಾಗುತ್ತದೆ. ಈಗಾಗಲೇ 20 ಮೀಟರ್ಗಿಂತ ಉದ್ದದ ಸುಮಾರು 580 ಬೋಟ್ಗಳಿಗೆ ಟ್ರಾನ್ಸ್ಪಾಂಡರ್ ಮೆಷಿನ್ ಕಡ್ಡಾಯವಾಗಿ ಅಳವಡಿಸಲಾಗಿದ್ದು, ಅದರ ಸಮರ್ಪಕ ನಿರ್ವಹಣೆ ಮತ್ತು ನಿಖರ ಸಂದೇಶ ರವಾನೆಗೆ ಈ ಆರ್ಟಿಸಿ ತಂತ್ರಜ್ಞಾನ ಸಹಕಾರಿಯಾಗಲಿದೆ. ಈ ತಂತ್ರಜ್ಞಾನದ ಜೊತೆಗೆ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲು ಚಿಂತನೆ ನಡೆಸಲಾಗಿದೆ. ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದ್ದು, ಅನುಮೋದನೆಗೆ ಕಾಯಲಾಗುತ್ತಿದೆ. ಟ್ರ್ಯಾಕಿಂಗ್ ವ್ಯವಸ್ಥೆ ಜಾರಿಗೆ ಬಂದರೆ ಎಲ್ಲ ಬೋಟ್ಗಳ ನಿತ್ಯ ಓಡಾಟ ಮತ್ತು ಯಾವ ಬೋಟ್ ಯಾವ ಭಾಗದಲ್ಲಿದೆ ಮತ್ತು ಅಪಾಯಕಾರಿ ಸನ್ನಿವೇಶಗಳು ಎದುರಾದಾಗ ಸೂಕ್ತ ರಕ್ಷಣಾ ಕಾರ್ಯ ನಡೆಸಲು ಮತ್ತಷ್ಟು ಸಹಕಾರಿಯಾಗಲಿದೆ. ರೇಡಿಯೋ ಕಮ್ಯುನಿಕೇಷನ್ ಟವರ್ನ ಮೂಲಕ ಸರಿಯಾದ ಚಿತ್ರಣ ದೊರೆಯಲಿದ್ದು, ಕಂಟ್ರೋಲ್ ರೂಮ್ನ ಪರದೆಯಲ್ಲಿ ಎಲ್ಲ ಬೋಟ್ಗಳ ಚಲನವಲನ ಗೋಚರಿಸಲಿದೆ. ಇಷ್ಟೇ ಅಲ್ಲದೆ ಕಡಲಿನ ಮೂಲಕ ಆಗಮಿಸಿ ಉಗ್ರ ಕೃತ್ಯ ನಡೆಸುವವರ ವಿರುದ್ಧ ಸರಿಯಾದ ನಿಗಾ ವಹಿಸಲು ಈ ತಂತ್ರಜ್ಞಾನ ಸಹಕಾರಿಯಾಗಲಿದೆ. ಟ್ರ್ಯಾಕಿಂಗ್ ವ್ಯವಸ್ಥೆ ಮೀನುಗಾರರಿಗೆ ಅನುಕೂಲವಾದರೂ ಅದಕ್ಕೆ ಬೇಕಾದ ಮೆಷಿನ್ ಅಳವಡಿಸಬೇಕಾದರೆ ಸುಮಾರು ವೆಚ್ಚ ತಗುಲುತ್ತದೆ. ಈಗಾಗಲೇ ತೂಫಾನಿನ ಕಾರಣ ಮೀನುಗಾರಿಕೆ ಸಂಕಷ್ಟದಲ್ಲಿದೆ. ಸದ್ಯ ಹೊಸ ಸಾಧನ ಅಳವಡಿಸಲು ಮೀನುಗಾರರಿಗೆ ಕಷ್ಟವಾಗಿದೆ. ಈ ಕಾರಣದಿಂದ ಸರ್ಕಾರವೇ ಹೊಸ ತಂತ್ರಜ್ಞಾನದ ಸಾಧನವನ್ನು ಸರ್ಕಾರವೇ ವೆಚ್ಚ ಭರಿಸಿ ಅಳವಡಿಸಬೇಕು ಎಂಬುದು ಮೀನುಗಾರರ ಒತ್ತಾಯ. ಕಡಲಿನ ಅಲೆಗಳ ಮಧ್ಯೆ ಹೋರಾಟ ನಡೆಸಿ ತಮ್ಮ ಹೊಟ್ಟೆ ಹೊರೆಯುವ ಮೀನುಗಾರರಿಗೆ ಭದ್ರತೆ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಆರಂಭಿಸಿರುವ ಆರ್ಸಿಟಿ ತಂತ್ರಜ್ಞಾನ ಸರಿಯಾಗಿ ಕಾರ್ಯನಿರ್ವಹಿಸಲಿ ಎಂಬುದು ಮೀನುಗಾರರ ಆಶಯ.